ಇಂದು ಇರಾನ್ನ ಹಲವೆಡೆ ಇಸ್ರೇಲ್ ಭೀಕರ ದಾಳಿಯನ್ನು ಮಾಡಿದೆ. ಶಿರಾಜ್, ಟೆಹರಾನ್, ಅಹವಾಜ್ ನಗರದ ಮೇಲೆ ಅಟ್ಯಾಕ್ ಆಗಿದೆ. ಕ್ಷಿಪಣಿ ಉತ್ಪಾದಕ ಘಟಕಗಳೇ ಅವರ ಟಾರ್ಗೆಟ್ ಆಗಿದ್ದಾವೆ. ಶಿರಾಜ್ ನಗರದ ಕ್ಷಿಪಣಿ ಸಂಗ್ರಹಾರದ ಮೇಲೂ ಕೂಡ ದಾಳಿ ಆಗಿದೆ. ಯಾವ್ಯಾವೆಲ್ಲ ಮೇನ್ ಸಿಟಿ ಇದ್ದಾವೋ ಅಂಥವುಗಳನ್ನು ಈಗ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜನವಸತಿ ಕಟ್ಟಡಗಳು ಸುಮಾರು 20,000ಕ್ಕಿಂತ ಹೆಚ್ಚು ಲಾಸ್ ಆಗಿದೆ ಅವರಿಗೆ. ಕ್ಷಿಪಣಿಯನ್ನು ಯಾವ ಉತ್ಪಾದನೆ ಮಾಡ್ತವೋ ಅಂಥ ಘಟಕಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಟೆಹರಾನ್ನ ಏರಿಯಲ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಆಗಿದೆ. מטרה נפלה, המטרה נפלה. תקיפה. ما اگر ویدیو خوبی داریم یعنی الان مترو رد میشم این چی اونجا چیه